ಹೇಳಿದ್ದಾಳೆ ಅದಕ್ಕೆ ಕೈ ಮುಗಿತಿದ್ದಾಳೆ ಪಾಪ. ಚಾಮಿ ಲಿಶೆ ಹೇಗೆ ಪುಂಡಿ ಮಾಡ್ತಾಳೆ ನೋಡಿ, ಇಲ್ಲಿ ಎಷ್ಟು ಹೆಲ್ಪ್ ಮಾಡ್ತಾಳೆ ಅವಳು ನನಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ರು ಎಲ್ಲರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗಿದೆ ಮತ್ತು ನಿಮ್ಮ ನನ್ನ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ನೋಡಿ ಇಲ್ಲಿ ಬೆಳಿಗ್ಗೆ ಮಂಚಬೇಕಂತೆ ಆಚೆ ಹೋಗಿ ರೂಮಿಂದ ತಂದಿದ್ದಾಳೆ ಅಯ್ಯಮ್ಮನ ರೂಮಿಂದ. ಕೊರ್ಪೆ ದಾದಾ ಚೋಕಿ ಬೋಡ ಒಂದೆ ಅಮ್ಮಗ ಅಮ್ಮನಿಗೆ ಕೊಡ್ತಾಳೆ ಆಯ್ತಾ. ಗುಡ್ಡು ಕರ್ಲಿ ನಮ್ಮ ಬಾಬಾ ನೋಡಿ ನೋಡಿ ಮಾಡುದು ಆಯ್ತು ಅಕ್ಕಲಿ ಹೌದಾದೀಗ. ಖಾ ಬೆಳಿಗ್ಗೆ ಎದ್ದು ತಿಂಡಿ ತಿನ್ನುವ ಬದಲು ಚೋಕಿ ತಿನ್ಬೇಕು, ಒಳ್ಳೇದಾಯ್ತಾ ಹೊಟ್ಟೆಗೆ, ಭಾರಿ ಒಳ್ಳೇದು. ನಾನು ಕೊಡುವುದೇ ಇಲ್ಲ, ಅದು ಆಚೆ ರೂಮಿಂದ ಅವಳು ತಂದದ್ದು ಅಂತ ಮಾಡುದಂತೆ. ದಾದಾ ಅಕ್ಕ, ದಾದಾ ಅಕ್ಕ, ನಾನು ಸ್ಪೂನ್ ತಂದೆ ಇವತ್ತು ತಿಂಡಿ ಬೆಳಿಗ್ಗೆ ಇದು ಮಾಡಿದೆ ಹೆಸರು. ಹಾಗಾಗಿ ಈಗ ತಿನ್ನಲಿಕ್ಕೆ ನಾನು ಚಹಾ ಕೊಡಲಿಕ್ಕೆ ಕೂತದ್ದು. ಇವಳು ಬಂದ್ಲಾಗ ಪಿಟ್ಟೆ ಇದು ಸ್ಪೂನ್ ಅವಳಿಗೆ ಬೇಕಂತೆ, ಎಲ್ಲ ಚೆಲ್ತಾ ಇದ್ದಾಳೆ. ಪೆಟ್ಟು ಪೆಟ್ಟು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಏನು ಚಲೋ ಪೂರ ಎಲ್ಲ. ನಂದು ಕೆಲಸ ಎಲ್ಲ ಆಯ್ತಾಯ್ತು, ಇನ್ನು ಪದಾರ್ಥ ಮಾಡಲಿಕ್ಕೆ ಒಂದು ಬಾಕಿ ಉಂಟು. ಲಿಶೆ ಸಹ ಸ್ನಾನ ಮಾಡಿ ಎಲ್ಲ ಮಲಗಿದ್ಲು. ಇವತ್ತು ಬೆಂಡೆಕಾಯಿ ಪುಳಿ ಮುಂಚಿ ಮಾಡುವ ಅಂತ ಕಟ್ ಮಾಡಿ ಆಯಿತು. ಇನ್ನು ಅದನ್ನು ಮಸಾಲೆ ಎಲ್ಲ ಮಾಡಿ ಮತ್ತು ಪದಾರ್ಥ ಮಾಡೋದು. ಬೇರೆ ಎಲ್ಲ ಕೆಲಸ ಬೇಗ ಬೇಗ ಆಗ್ತದಲ್ವ. ಈಗ ಲಾಸಿನ ಮತ್ತೆ ದೊಡ್ಡ ಕೆಲಸ ಅಂದ್ರೆ ಇದಾಯ್ತು, ಬಟ್ಟೆ ಮಡಿಚಿದ್ದು. ಒಂದು ರಾಶಿ ಬಟ್ಟೆ ಆಗಿದೆ, 3 ದಿವಸದ ಬಟ್ಟೆ ಉಂಟು ಮಡಿಸ್ಲಿಕ್ಕೆ. ತಂದು ಇಲ್ಲಿ ಹಾಕಿದ್ದೇನೆ, ಬಟ್ ಮಡಿಸ್ಲಿಲ್ಲ. ನನಗೊಂದು ದಸ್ಸಿನಾಗೋದಾಯ್ತು ಬಟ್ಟೆ ಮಡಿಚಿದ್ದು. ಇದೊಂದು ದೊಡ್ಡ ಕೆಲಸ ಉಂಟು. ಪದಾರ್ಥ ಎಲ್ಲ ಆದ್ಮೇಲೆ ಮತ್ತೆ ಬಟ್ಟೆ ಮಡಿಚುದು. ನೋಡಿ ನಮ್ಮ ಪಯಣ ನಮಗಿದೆ ಹಟ್ಟಿಗೆ ಬರುತ್ತಂತ. ನೋಡಿ ಇಲ್ಲಿ ಸೀದಾ ಎಲ್ಲಿಗೆ ಬರ್ತಾಳೆ ನೋಡಿ, ಸಂಜೆ ಅವಳೇ ಬಂದದ್ದು. ನಾವು ಕರ್ಕೊಂಡು ಬರ್ಬೇಕು ಅಂತ ಇಲ್ಲಿ ಈಗ ಅಮ್ಮನ ಕರ್ಕೊಂಡು ಅವಳು ಬರ್ತಾಳೆ. ಕೊಕ್ಕೊಂಡೆ ಸ್ವಲ್ಪ ಉಮಿಲುಂಡು ಉಮಿಲುಂಡು ಬಕ್ಕ ಎಲ್ಲೇ ಬರ್ಕ ನೋಡಿ, ಕೇಳುದಿಲ್ಲ ಹಟ್ಟವೇ. ಅವಳು ಹೇಳಿದ್ದೆ ಆಗ್ಬೇಕಲ್ಲ ಈಗ. ಇನ್ನು ಅದು ಬೇಕಂತ ಇದನ್ನು ತೆಗೆದು ಕೆಳಗಿಟ್ಟೆ. ಅದು ಬೇಕಂತ ಅವು ಬರ್ಚಿ ನೆಟ್ಟು ಗೊಬ್ಬಲವೇ ದಾದವು ಕೊಕ್ಕ ಚಿಕ್ಕಿ ನೋಡಿ ಲಿಶನನ್ನು ಚಾಮಿ ಮಾಡುದು ಪಾಪ. ಚಾಮಿ ಮಂತಾರೆ ಬಾಬಾ, ಚಾಮಿ ಮಂತಾರೆ ಇರ. ನೋಡಿ ಅವಳು ಬರುದಿಲ್ಲ. ನೆಟ್ಟೆ ಪೋಯಿ ಚಪ್ಪಲ್ ಅಲ್ಪುಂಡು ನಮ್ಮ ಬಲೆ, ಅಲ್ಪುಂಡತೆ ಚಪ್ಪಲು ಬಲೆ. ವಿಷನ ನವಿಲು ಪೂಪಿ ನೀಡಿದಿಲ್ಲ ಅಮ್ಮನು ಕೊರ್ಪೆ ಅಮ್ಮಂದೆ ಅಮ್ಮನ ಕೈಟು ಪೂಪಿ. ಇರೆಗ ದಾದೆಗೆ ಪೂಪಿ ಹಾಳು ಮನ್ಪೇರ್ನಾ. ನವಿಲಿಗೂ ದೀಪ ಇರು ಪೂಪಿ ಅಂದ. ಆಯ್ತು, ಅದ್ರ ಆಟ ಆಯ್ತು ಅಷ್ಟೇ. ಸ್ವಲ್ಪ ಹೊತ್ತು ಇನ್ನು ಹೊರಟ್ಲಲ್ಲಿಂದ ರಾತ್ರಿ. ಇಲ್ಲಿ ಇದುಂಟು ಏತುಂಡು ಉರಿ ಉರಿ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ಕನ್ನಡದಲ್ಲಿ ಎಂತ ಹೇಳುದು ಗೊತ್ತಿಲ್ಲ ಇದಕ್ಕೆ ಆಯ್ತಾ. ಉರಿ ಉರಿ, ಇದು ಮೂಡೆ ಎಲ್ಲ ಕಟ್ತದೆ, ದೊಡ್ಡ ದೊಡ್ಡ ಮೂಡೆ. ಹೋಯ್ ಮಗ ತುಚ್ಚುಂಡು ಉರಿ. ಇದರಲ್ಲಿ ಎಂತೆಲ್ಲ ಮಾಡ್ತಾರೆ, ಇದರಲ್ಲಿ ಚುಚ್ಚಿಸಿ ಬೊಟ್ಟು ಹಾಕೋದು ಅಂತೆಲ್ಲ ಮಾಡ್ತಿದ್ರು. ಅವಳನ್ನು ನೋಡಿ ಪೂಪಿ ಅಂತೆ ಪೂಪಿ. ಅವಳಿಗೆ ಇದ್ದ ಪೂಪಿ ಇಲ್ಬೇಕು, ಎಂತಕ್ಕೆ ಎಲ್ಲ ಹಾಳು ಮಾಡೋದಾಯ್ತಾ. ಮತ್ತೆ ಒಂದು ಸಹ ಇಡೋದಿಲ್ಲ ಪೂಪಿ, ಎಲ್ಲ ಹಾಳು ಮಾಡಿ ಇಡ್ತಾಳೆ. ನೋಡಿ ಅವಳು ಹೋಗ್ತಾ ಇದ್ದಾಳೆ, ಅಲ್ಲಿ ಗೌರಿ ಕಾಣ್ತಿದ್ದಾಳೆ, ಅವಳ ಫೇವ್ರೆಟ್ ದನ ಗೌರಿ. ಅದರದೊಂದು ಹೆಸರು ಹೇಳಲಿಕ್ಕೆ ಬರ್ತದೆ, ಯಾಕೆ ಅವಳಿಗೆ ಅದು ಇಷ್ಟ. ನೋಡಿ
ಇದ್ದ ಹೂ ಎಲ್ಲ ಬೇಕಿವ. ಹಾಂ ಬಾಯ್ ಬಾಯ್. ಪೂಪಿ ಕೊಯ್ಯಾರ ವೈಟ್ ಉಪ್ಪಾಡು ಶೋಕತೆ ಇಪ್ಪಡ ಇಟ್ಟು ಕೊಯ್ಯೊಡ್ಚಿ. ಗೌರಿ 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 ಹತ್ರ ಬಂದ್ಲ ಲಿಶಾ. ಬುಬ್ಬಾನೆ ಬಾಬಾಗ ತಾತಾಯಿನೇ ಪೀತದಾಗಂಡ ನಮ್ಮ ಮಗು ಈಗೊಂದು ತಾಕ್ತಾ ಇರುದಾಯ್ತಾ. ನಮ್ಮ ಗೌರಿ ಭಾರಿ ಖುಷಿ ಅವಳಿಗೆ ಗೌರಿಯನ್ನು ಕಂಡ್ರೆ. ಅಲ್ಲಿ ಹೂ ಕಾಣ್ತದಲ್ವಾ. ಹಾ ಇದನ್ನು ನೋಡುದವಳು ಇದು ಬೇಕಂತ ಇನ್ನು. ಹೂ ಅಲ್ಲ ಅಂತ ಅವಳು ತೋರಿಸುದು ಪಾತೆ ಅನ್ನಂತೆ. ದಾದಾ ಹಾ ದಾದಾ ಛೇ ಆಯ್ತು ಛೇ. ಬಸವ ಬಸವ ತಿನ್ಪುನ. ಎಷ್ಟು ಕೊಕ್ಕರೆ ರಾಶಿ ಹೋಯ್ತೈತೆ ಶೇನ ನೋಡುವ ಲೇಟ್ ಆಯ್ತು. ಮುಚ್ಚಿನ ಬ್ಲರ್ ಆಗುದಿದೊಂದು ಕರ್ಮ ಕ್ಯಾಮರಾ. ಇಲ್ಲಿ ಫುಲ್ ಲೈಟಿಂಗ್ಸ್ ಹಾಕಿದಾರಲ್ಲ ಅದಕ್ಕೆ ಚಾಮಿ ಚಾಮಿ ಅಂತ ಹೇಳ್ತಿದ್ದಲ್ಲ. ಚಪ್ಪಲ್ ದೂರ ನನ್ನ ಚಪ್ಪಲ್ ಹತ್ರ ಇಡ್ಲಿಕ್ಕೆ ತಂದ್ಲು ಚಪ್ಪಲ್. ಅಣ್ಣ ಒಳ್ಳೆರು ಅಣ್ಣ ಪೋಯಿ. ಇವತ್ತು ಹೇಗುಂಟು ನೋಡಿ ಮೋಡ ಎಲ್ಲ. ಹಾ 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 ಆಕಾಶ ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಹಾಕಿದ್ದಾರೆ ಪುಷ್ಕರನಿಗೆ ಲೈಟಿಂಗ್ಸ್. ಮೊನ್ನೆ ಅದು ಲೇಟ್ ಆಯ್ತು ಅಂತ ಹೋದ್ರೆ ಮರು ದಿವಸ ಹಾಕಿದ್ದಾರೆ ಫುಲ್ ಲೈಟಿಂಗ್ಸ್ ಆಗಿದೆ. ಇನ್ನು ನವರಾತ್ರಿಗೆ ಜಿಗ ಜಿಗ ನಮ್ಮ ದೇವಸ್ಥಾನ. ಅಲ್ಲಿಗೆ ತಲುಪಿದ್ಲು ಅಲ್ಲಿಗೆ ತಲುಪಿದ್ದಾಳೆ ನೋಡಿ. ಇನ್ನು ಪೇಪರ್ ಓದಲಿಕ್ಕೆ ಅವಳಿಗೆ ಅಂತ ಅಲ್ಲಿಂದ ಬೇಕು ಅದಕ್ಕೆ ಪೇಪರ್ ಓದಲಿಕ್ಕೆ ಅಲ್ಲ. ಆಫೀಸಿಂದ ಹೋಗಿ ಪೇಪರ್ ತಂದೆ. ನಾನು ಸಂಜೆ ಓದೋದು ಪೇಪರ್. ಎಲ್ಲಿಗೆ ಎಲ್ಲರೂ ಬೆಳಿಗ್ಗೆ ಓದೋದಲ್ವಾ, ನಂದು ಸಂಜೆ. ಒಳ್ಳೊಳ್ಳೆ ಆಫರ್ ಉಂಟಲ್ಲ, ದಿವಾಲಿ ಆಫರ್ ಎಲ್ಲ ಶುರುವಾಗಿದೆ ಅಮೆಝಾನಲ್ಲಿ, ಎಲ್ಲದರಲ್ಲಿ ಉಂಟು ಈಗ. ದೇವಸ್ಥಾನದ ಎದುರು ಕೂತ್ಕೊಂಡಿದ್ದೇನೆ. ಇಲ್ಲಿ ಈಗ ಪೇಪರ್ ಓದ್ತೇನೆ. ರಿಷಾ ಪಾಪ ಹೊರಗೆ ನಿಂತು ಪಾಪ ಅವಳಿಗೆ ಒಳಗೆ ಹೋಗ್ಲಿಕ್ಕೆ ನಾನು ಪ್ಯಾಂಪಸ್ ಹಾಕಲಿಲ್ಲ, ಹಾಗೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಬಿಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಹಾಂ ಈ ಪೇಪರ್ ಓದು ಬರೀ ಕೂಚಲೆ ಪೇಪರ್ ಓದುಗ. ಎಂತ ಆಫರ್ ನೋಡಿ ಅಮೆಝಾನಲ್ಲಿ. ಮೊಬೈಲ್ 12,000 9,000ಗೆ ಒಳ್ಳೆ ಆಫರ್ ಉಂಟು ಅಮೆಝಾನಲ್ಲಿ. ಇಲ್ಲಿ ನೋಡಿ ಸ್ಮಾರ್ಟ್ ಡೀಲ್ಸ್ ಅಂತ, ಹ್ಯಾಪಿ ಸ್ಟೈಲ್ಸ್ ಮೊಬೈಲ್ ಎಲ್ಲ ನೋಡಿ. ಲಿಶು ಓದೋದು ನೋಡಿ ಪೇಪರ್. ಹೇಗೆ ಲಿಶು ಪೇಪರ್ ಓದ್ತಾಳೆ ನೋಡಿ. ಕ್ಲೋತಿಂಗ್ ಮೇಲೆ 70%, ಬ್ಯೂಟಿ ಆ್ಯಂಡ್ ಜ್ಯುವೆಲರಿ ಅಪ್ ಟು 70%, ಫುಟ್ವೇರ್ ವಾಚಸ್ ಆ್ಯಂಡ್ ಲಗೇಜ್ ಮೇಲೆ 70%, ಫುಡ್ ಆ್ಯಂಡ್ ಬೆವರೇಜಸ್ ಮೇಲೆ 40%, ಡೈಪರ್ಸ್ ಆ್ಯಂಡ್ ವೈಪ್ಸ್ ಮೇಲೆ 55%. ಎಲ್ಲದರಲ್ಲೂ ಈಗ ಆಫರ್ ಶುರು ಆಗಿದೆ ಅಲ್ವಾ. ಮೀಶೋ ಅಲ್ಲಿ ಶುರು ಆಗ್ತದೆ ನಮಗೆ ಮಹಾ ಇಂಡಿಯನ್ ಸೇಲ್ ಲೀಗ್. 6 to 9 ಉಂಟು ಈ ಸಲ, ಇಲ್ಲದ್ರೆ ಒಂದೇ ದಿವಸ ಇತ್ತು. ಈ ಸಲ ಸ್ವಲ್ಪ ದಿವಸ ಜಾಸ್ತಿ ಆಗಿದೆ. ಏನಾದರೂ ಒಂದು ಆರ್ಡ್ರ್ ಮಾಡಬೇಕು. ಆಲ್ರೆಡಿ ಆರ್ಡ್ರ್ ಮಾಡಿದೆ ನಿಮ್ಮ ಜೊತೆ ಒಂದು ದಿವಸ ಆನ್ಲೈನ್ ಶಾಪಿಂಗ್ ಅದೊಂದು ಹಾಲ್ ಮಾಡ್ತೀನಿ. ಎಲ್ಲ ಉಂಟು, ಇನ್ನೊಂದು 2 ಬರಲಿಕ್ಕೆ ಉಂಟು ನನಗೆ, ಡೆಲಿವರಿ ಆಗಲಿಲ್ಲ. ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಏನೆಲ್ಲ ತಗೊಂಡೆ ಅಂತ. ನೀವು ಸಹ ಅದನ್ನು ಯೂಸ್ ಮಾಡಿಕೊಳ್ಳಿ. ಮೀಶೋ ಆ್ಯಪಲ್ಲಿ ಒಳ್ಳೊಳ್ಳೆ ಆಫರಲ್ಲಿ ತುಂಬ ಕಡಿಮೆಗೆ ನಮಗೆ ಸಿಗ್ತದೆ. ಸಾರಿ ಎಲ್ಲ ಸೂಪರ್ ಆಗಿರ್ತದೆ ಆಯಿತಾ.
ಹಾಗೆ ಜ್ಯುವೆಲ್ರಿ ಅದೆಲ್ಲ ಸೂಪರಾಗಿ ಸಿಗ್ತದೆ ನಮಗೆ, ಯೂಸ್ ಮಾಡ್ಕೊಳ್ಬೋದು. ಇರೇ ದಾದ ಗೊತ್ತಾ ನೈಟ್ ಇವಳೆಂತ ಖಾಲಿ ಚಿತ್ರ ಮಾತ್ರ ನೋಡುದಾಯ್ತಾ. ಹಾ ಚಾಮಿ ಅಂತೆ, ಚಾಮಿ ಚಾಯ್ ಚಾಯ್ ಚಾಮಿ ನೋಡಿ ಚಾಮಿ ಅಂತ ಹೇಳಿದಾಳೆ, ಅದಕ್ಕೆ ಕೈ ಮುಗಿತಿದ್ದಾಳೆ ಪಾಪ. ಚಾಮಿ ಅಪ್ಪಿಯೋ ಅಯ್ಯೋ ಇರೋ ನಿಮ್ಮ ಪುಣ್ಯ ಹಿಂಗೆಲ್ಲ ಬಂಗುರು ನೋಡಿ. ಓಂ ಹೇಳುದು ಓಂ ಪಲ್ಲೆ, ಚಾಮಿ ಚಾಮಿ ಓಂ ಪಲ್ಲೆ ಅವರಿಗೆ ತೋರಿಸ್ತಿದ್ದಾಳೆ ಅವಳ ತಂದೆಗೆ, ಡ್ಯಾಡಿಗೆ ತೋಜಾರ ಡ್ಯಾಡಿ ದಾದ ಪಂಡ್ಯರ. ನಿಮಗೆ ಸಹ ರಾಶಿ ಓದು ಅಭ್ಯಾಸ ಉಂಟ, ನನಗಂತೂ ಜೋರಾಯ್ತಾ ರಾಶಿ ಓದುದು. ಅವಳನ್ನು ನೋಡಿ ಪಾಪಲ್ಲಿ ತುಂಬ ಮಕ್ಕಳು ಹೋದ್ರು, ಇಲ್ಲಿ ಕರೆಯೋದು ಅಕ್ಕ ಅಕ್ಕ ಅಣ್ಣ ಅಂತ. ಇಲ್ಲಿ ಎಲ್ಲ ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ, ಫುಲ್ಲು. ಅಲ್ಲಿ ಮಕ್ಕಳು ಬರ್ತಿದ್ದಾರೆ ಲಿಶಾ ನೋಡಿ. ಹ್ಯಾಪಿ ಬರ್ಡೇ ಟು ಯು ಬಲ್ನೆ, ಹ್ಯಾಪಿ ಅಲ್ಲ ಅವಳಿಗೆ ನಿಮ್ಮನ್ನು ನೋಡುವಾಗ ಎಂತ ಅಂತಾಗಿ. ಹಾ ಪೆರಜ್ಜಿ ಎಷ್ಟು ಖುಷಿ ಲಿಶನಿಗೆ ಈ ಅಣ್ಣನ ಬರ್ಡೇಗೆ. ಲಿಶ ಬರುದಿಲ್ಲ ಅಂತ ನನ್ನ ಜೊತೆ ಬರುದಿಲ್ಲ ಅಂತ ಹೇಳು. ಇಲ್ಲಿ ನಾನು ಬೆಳಿಗ್ಗೆ ತಿಂಡಿಗೆ ಇವತ್ತೇ ಮಾಡಿಡ್ತಿದ್ದೇನೆ, ರಾತ್ರಿ ಅಕ್ಕಿ ಹಾಕಿಟ್ಟಿದ್ದೆ ಪುಂಡಿ ಮಾಡಲಿಕ್ಕೆ. ಬೆಳ್ತಿಗೆ ಹಾಕಿ ಸ್ವಲ್ಪ 2 ಗ್ಲಾಸ್ ಹಾಕಿದ್ದು, ನಮಗೆ ಸಾಕಾಗ್ತದೆ. ನನಗೆ ಗ್ರೈಂಡ್ ಮಾಡಿದೆ ನಾನು, ಸ್ವಲ್ಪ ಗಂಜಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದೆ. ಈಗ ಇದನ್ನು ಚೆಂದ ಈ ರೀತಿಯಾಗಿ ನಾವು ಮಾಡಿಕೊಳ್ಬೇಕು ನೋಡಿ. ಪುಂಡಿ ಅವ್ರು ಮಾಡ್ತೇವಲ್ಲ ಅದೇ ರೀತಿ ನಾನು ಪುಂಡಿ ಮಾಡಿದ್ದು. ಲಿಶಾ ದೇವಸ್ಥಾನಕ್ಕೆ ಹೋಗಿದ್ಲು, ಅವಳು ಬರೋದಕ್ಕಿಂತ ಮೊದಲು ಮಾಡಿ ಹಾಕಬೇಕಂತ ಮಾಡಿದ್ದು, ಬಟ್ ಆಗಲಿಲ್ಲ ಆಯಿತಾ. ಅವಳು ಬಂದಳು ಮತ್ತು ಉಪದ್ರ ಮಾಡಲಿಕ್ಕೆ ಮಾಡಿದೆ ಆದಷ್ಟು. ಈಗ ಮಾಡ್ತಿದ್ದೇನೆ ನೋಡಿ ಪುಂಡಿ, ಅದು ಅರ್ಧದಲ್ಲಿ ಮಾಡ್ತಿದ್ರು. ಈಗ ಬೆಳ್ತಿಗೆ ಅಕ್ಕಿಯ ಪುಂಡಿ ತುಂಬ ರುಚಿ ಆಗ್ತದೆ, ತುಂಬ ಟೇಸ್ಟ್ ಆಗ್ತದೆ. ನನಗೆ ಬೆಳ್ತಿಗೆ ಅಕ್ಕಿಯ ಪುಂಡಿ ಇಷ್ಟ, ಯಾಕಂದರೆ ಅದು ನನಗೆ ಇಲ್ಲಿ ಅದೇ ನಾನು ಮಾಡೋದು ಬೆಳ್ತಿಗೆ ಅಕ್ಕಿಯಿಂದಲೇ, ಹಾಗಾಗಿ ನಂಗೆ ಅದೇ ಇಷ್ಟ. ಸೊಸೈಟಿಯಲ್ಲಿ ಮತ್ತೊಂದು ಸಿಗ್ತದೆ ಅಲ್ವಾ ಅಕ್ಕಿ, ಅದರಿಂದ ಸಹ ಮಾಡ್ತಾರೆ, ಅಮ್ಮೆಲ್ಲ ಅದರಿಂದಲೇ ಮಾಡೋದು. ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡೋದು. ಅಷ್ಟರಲ್ಲಿ ನೋಡಿ ಲಿಶಾ ಬಂದಳು ಉಪದ್ರ ಮಾಡಲಿಕ್ಕೆ ನೋಡಿ. ಅವಳು ಪುಂಡಿ ಮಾಡಲಿಕ್ಕೆ ಶುರುವೇ, ಅವಳು ಚಿಕ್ಕ ಚಿಕ್ಕ ಪುಂಡಿ ಮಾಡೋದಲ್ಲಿ ಎಂಥ ಉಪದ್ರವೇ ಮಾಡೋದು ಅವಳು, ಪುಂಡಿ ಮಾಡೋದು ಬಿಟ್ಟು. ನೋಡಿ ಎಷ್ಟು ಉಪದ್ರ ಮಾಡ್ತಾಳೆ ನೋಡಿ ಲಿಶಾ, ಅವಳಿಗೆ ಅದು ಬಿಸಿ ಆಗೋದು, ಎಂತೆಲ್ಲ ಮಾಡ್ತಾ ಇರ್ತಾಳೆ ಉಪದ್ರ. ಅಷ್ಟು ಮಾಡಿ ಆಯಿತು, ಅವಳ ಪುಂಡಿ ಆಯಿತು ನೋಡಿ. ನನಗೆ ಮತ್ತೆ ಕೊಡ್ತಾ ಇದ್ದಾಳೆ, ಸ್ವಲ್ಪ ಮಾಡಿ ಅವಳ ಪುಂಡಿ ಆಯಿತು. ಹಾಗೆಯೇ ಮಾಡ್ತಿದ್ದಾಳೆ ನೋಡಿ, ಉಪದ್ರವೇ ಮಾಡೋದು ಲಿಶಾ. ಮಕ್ಕಳ ಹಾಗೆ ಅಲ್ವಾ, ಅವರಿಗೆ ನಾವು ಅವರಲ್ಲಿ ಪುಂಡಿ ಮಾಡೋದು ಬೇಡ ಅಂತ ಹೇಳ್ಬಾರ್ದು, ಯಾಕಂದರೆ ಅವರು ಮುಂದಕ್ಕೆ ಕಲಿಬೇಕಲ್ವ, ಅದಕ್ಕೆ ಹಾಗೆ ಅವರಿಗೆ ಕಲಿಸಬೇಕು. ನಾವು ಮಾಡುವಾಗ ಅವರಿಗೆ ಸಹ ಹೇಳಿಕೊಟ್ರೆ ಅವರು ಸಹ ಕಲಿತಾರೆ ಅಲ್ವಾ. ಪುಂಡಿ ಎಲ್ಲ ಮಾಡಿ ಆಯಿತು. ಲಿಶಾ ಪುಂಡಿ ಮಾಡಿದ, ಲಿಶಾನ ಪುಂಡಿ ಉಂಡು ಲಿಶು ಅನ್ನೆ ಮೂಲುಂಡು ಲಿಶಾನ ಪುಂಡಿ, ಲಿಶಾ ಮಂತನ ಪುಂಡಿ ತೋಜಕ ಮಾರ್ಯಾರೆ ನೋಡಿ. ಲಿಶು ಮಾಡಿದ ಪುಂಡಿ, ಲಿಶಾ ಪುಂಡಿ ಅಂತಾರತೆ. ಬೈಯರದಿಕ ಲಿಶು ನೋಡಿ, ಅವಳು ತಗೊಂಡದ್ಲು ಅದನ್ನು. ನಮ್ಮ ಬೆಯ್ಯರದೀಕ ಕೊರ್ಲಿ, ಬೆಯ್ಯರದೀಕಯ್ಯ ಬಾಬಾ ಅಂತನತೆ ಕೊರ್ಲಿ ಕೊಡುದೇ ಇಲ್ಲ ಲಿಶಾ ಅವಳು ಮಾಡಿದ ಪುಂಡಿಯನ್ನು. ಪೋಯ್ ದೀಕ ಬೋರ್ಚಪ್ಪ ಕಾಲ್ನ ಬೋರ್ಚಿ ನಮ್ಮ ಪುಂಡಿ ಆಯಿತು, ಇನ್ನು ಬೇಯಲಿಕ್ಕೆ ಇಡುದು ಪುಂಡಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಇದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.